ಅನ್ನದಾನಕ್ಕೆ ಕೊಡ್ತಾ ಇದ್ದೀರಿ. ದೇವರ ಸಂತೋಷದಿಂದ ಸ್ವೀಕಾರ ಮಾಡಿ ಇನ್ನು ಮುಂದೆಯೂ ಕೂಡ ದೇವರ ಸೇವೆ ಮಾಡ್ತಕ್ಕಂತಹ ಆ ಒಂದು ಯೋಗ್ಯತೆಯನ್ನು ಈಶ್ವರ ಅನುಗ್ರಹ ಮಾಡಿ, ಹಾಗೆ ಬರತಕ್ಕಂಥ ಕಂಟಕ ಗ್ರಹಚಾರ ಶಿವಕೋಪ ಶಿವಶಾಪ ಪರಿಹಾರ ದ್ವಾರ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕೊಟ್ಟು ಅನ್ಯೋನ್ಯತೆಯಿಂದಿರುವಾಗಿ ಅನುಗ್ರಹ ಮಾಡಿ ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರದ ಸೇವೆ ಸ್ವಾಮಿ. ಶಂಭೋ ಮಹಾದೇವ ವಿಶ್ವೇಶಾಂಬರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲ ಅನ್ನ ಸಂದರ್ಭ ದೇವರ ಸಂತೋಷದಿಂದ ಸ್ವೀಕಾರ ಮಾಡಿ ಅವರ ಸಕುಟುಂಬಕ್ಕೆ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಕೊಟ್ಟು ಯಾವುದೇ ರೀತಿಯ ಶಿವನ ಕೋಪ ಶಾಪಗಳು ಕುಲದೇವರ ಕೋಪ ಎಂತ ಇದ್ದರೂ ಪರಿಹಾರ ಮಾಡಿ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹದಿಂದ ಆರೋಗ್ಯ ಮಾಡತಕ್ಕಂಥ ಸಕಲ ಕಾರ್ಯಕ್ಕೆ ನಿರಂತರ ಅಭಿವೃದ್ಧಿ ಯಶಸ್ಸು ಅನ್ಯೋನ್ಯತೆಯಿಂದ ಒಗ್ಗಟ್ಟಿನಿಂದ ಸಂಸಾರ ಮಾಡುವಾಗೆ ಅನುಗ್ರಹ ಮಾಡಿ ಇನ್ನು ಮುಂದೆಯೂ ದೇವರ ಸೇವೆ ಮಾಡತಕ್ಕಂಥ ಭಾಗ್ಯವನ್ನು ಕರುಣಿಸಿ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂತಹ ಪುಣ್ಯಕೀರ್ತಿ ಮಹಾಲಿಂಗೇಶ್ವರ ಕೂಡ ಪ್ರತಿ ತಿಂಗಳು 1 ಕ್ವಿಂಟಲ್ನಾಗಿ 12 ಕ್ವಿಂಟಲ್ ಅಕ್ಕಿಯನ್ನು ಅನ್ನದಾನಕ್ಕೆ ಕೊಡ್ತಾ ಇದ್ದಾರೆ. ಮಹಾಲಿಂಗೇಶ್ವರ ಸಂತೋಷದಿಂದ ಸ್ವೀಕಾರ ಮಾಡಿ ಇಹ ಜನ್ಮ ಜನ್ಮಾಂತರಲ್ಲಿ ಮಾಡತಕ್ಕಂಥ ಯಾವುದೇ ರೀತಿಯ ಪಾಪಕ್ರಮಗಳು ಶಿವಕೋಪ ಶಿವಶಾಪತೆ ಪರಿಹಾರ ಮಾಡಿ ಅನ್ನ ತಮ್ಮಂದರೆಲ್ಲ ಅನ್ಯೋನ್ಯತೆಯಿಂದ ಒಗ್ಗಟ್ಟಿನಿಂದಿರುವಾಗಿ ಅನುಗ್ರಹ ಮಾಡಿ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಾಗಿ ಅನುಗ್ರಹಿಸಿ ಸ್ಥಳ ರಕ್ಷೆ ದೇಹ ರಕ್ಷೆ ವ್ಯವಹಾರಕ್ಕೆ ರಕ್ಷೆಯನ್ನು ಕೊಟ್ಟು ಅನ್ಯೋನ್ಯತೆಯಿಂದ ಸಂಸಾರ ಮಾಡುವಾಗೆ ಅನುಗ್ರಹ ಮಾಡಿ ಈಶ್ವರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಶಾಂತ. ಹರ ಶಂಭೋ ಮಹಾದೇವ ವಿಶ್ವೇಶಾಂಬರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠರ ಮೂರ್ತೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ. ಅದಕ್ಕೆ ಇವರು ತಿಂಗಳಿಗೆ 1 ಕ್ವಿಂಟಲ್ನಾಗೆ ವರ್ಷದಲ್ಲಿ 12 ಕ್ವಿಂಟಲ್ ಅಕ್ಕಿಯನ್ನು ನೀಡುತ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. 1 ಕ್ವಿಂಟಲ್ ಕೊಟ್ಟಿದ್ದಾರೆ. ಮತ್ತೆ ಪ್ರಾರ್ಥನೆ ಸ್ವಾಮಿಯವರ ಭಕ್ತಿ ಶ್ರದ್ಧೆಯಿಂದ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಆಗತಕ್ಕಂಥ ಅನ್ನ ಸಂತರ್ಪಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಅನ್ನ ಸಂತರ್ಪಣೆ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಅದರ ಉದ್ದೇಶವಾಗಿ ಅನ್ನದಾನದ ಸಂಪೂರ್ಣ ಫಲಪ್ರಾಪ್ತಿಯಾಗಬೇಕು. ಅವರು ಕೂಡ ಮಾಡ್ತಕ್ಕಂಥ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಆಗಿ ಉತ್ತರೋತ್ತರ ಯಶಸ್ಸಾಗುವಾಗಿ ಮಹಾಲಿಂಗೇಶ್ವರ ಅನುಗ್ರಹ ಮಾಡಬೇಕು. ಒಳ್ಳೆ ರೀತಿಯ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟುಕೊಂಡು ಪ್ರತಿ ತಿಂಗಳು 1 ಕ್ವಿಂಟಲ್ನಾಗಿ 12 ಕ್ವಿಂಟಲ್ ಅಕ್ಕಿಯನ್ನು ಕೊಡುವುದು ಅಂತ ಸಂಕಲ್ಪ ಮಾಡಿದ್ದಾರೆ. ಆ ಉದ್ದೇಶವಾಗಿ ಕೊಡ್ತಕ್ಕಂಥ ಸೇವೆ ಇವತ್ತು ಆ 1 ಕ್ವಿಂಟಲನ್ನು ಒಪ್ಪಿಸಿದ್ದಾರೆ. ಮಹಾಲಿಂಗೇಶ್ವರ ಸಂತುಷ್ಟನಾಗಿ ಅವರಿಗೂ ಕೂಡ ಆರೋಗ್ಯ, ಅವರು ಮಾಡ್ತಕ್ಕಂಥ ವೃತ್ತಿ ಕ್ಷೇತ್ರ, ಮಕ್ಕಳಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಯಾವುದೇ ಕಷ್ಟಗಳು ನಷ್ಟಗಳು ಆಪತ್ತಿದ್ದರೆ ಅದನ್ನೆಲ್ಲ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹ, ಸಪರಿವಾರ ಸಮೇತ ಸಹಸ್ರಲಿಂಗೇಶ್ವರನ ಅನುಗ್ರಹ ಕೂಡ ಸಂಪೂರ್ಣ ಸಿಕ್ಕಿ ಅಲ್ಲಿ ಕೂಡ ಅವರು ಮಾಡತಕ್ಕಂತಹ ಎಲ್ಲ ಕಾರ್ಯಕ್ಕೆ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಮನಸ್ಸೋಭಿಷ್ಟವನ್ನು ಅನುಗ್ರಹ ಮಾಡಿ ಸಂಪೂರ್ಣ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಸಮಿತಿಯ ಟ್ರಸ್ಟಿಗಳೇ ಹಾಗೂ ವೇದಮೂರ್ತಿ ನಮ್ಮ ಕಿದಿಲೆಯರವರೇ, ಈ ದೇವಸ್ಥಾನಕ್ಕೂ ನನಗೆ ಒಂದು ಅವಿನಾಭಾವ ಒಂದು ಸಂಬಂಧ ಉಂಟು ಹಿಂದಿನ ನಮ್ಮ ಹಿರಿಯರ ಕಾಲದಿಂದ. ಆದ್ರಿಂದ ಈಶ್ವರ ಭಟ್ರು ಒಂದು ಬಾರಿ ದುಃಖದ ಸಂಗತಿ ಹೇಳಿದ್ರು, ಅರಿ ಕಮ್ಮಿ ಹಾಕೊಂಡು ಅಕ್ಕಿ ಕಡಿಮೆ ಆಗ್ತದೆ ಏನ್ ಮಾಡುವಂತ. ನಾನು ಹೇಳಿದೆ 1 ಕ್ವಿಂಟಲ್ ನಾನು ಕೊಡ್ತೇನೆ ಅಂತ ಹೇಳಿ, ಅದು ತಿಂಗಳಿಗೆ ಅಂತ ಹೇಳಿ. ಮತ್ತೆ ಅವ್ರು ಹೇಳಿದಕ್ಕೆ ಯಾವುದು ನಾವು ನೋ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ, ಇಡೀ ಪರಿಸರ ಒಂದು ಅಭಿವೃದ್ಧಿಗೆ ಈಶ್ವರ ಭಟ್ರ ಕಾಲದಲ್ಲಿ ಆದಷ್ಟು ಅಭಿವೃದ್ಧಿ ಯಾರ ಕಾಲದಲ್ಲಿ ಆಗ್ಲಿಕ್ಕೆ ಅಂತೇಳಿ ನಾನು ಒಂದು ಎದೆ ಮುಟ್ಟಿ ಹೇಳ್ತೇನೆ. ಈಗಲೇ 9 ತಿಂಗಳಾಯ್ತು ಅವ್ರು ಬಂದ ಮೇಲೆ ಏನೆಲ್ಲ ಕಾರ್ಯಕ್ರಮದ ಭಕ್ತರೆಲ್ಲ ನೋಡ್ತಾ ಇದ್ದಾರೆ. ಆದ್ರಿಂದ ನಿಮಗೆ ಇದಕ್ಕೆ ಸಮಸ್ಯೆ ಆಗ್ಲಿಕ್ಕೆ ಅಂತ ಹೇಳಿ ನನ್ನದು ಪ್ರಪ್ರಥಮ 1 ಕ್ವಿಂಟಲ್ ಅಂತ ಹೇಳಿದೆ. ಅದ್ರ ಜೊತೆಗೆ ಅವರು ಹೇಳಿದ್ರು 12 ತಿಂಗಳ ಇರ್ಕೊರುಡು ಅಂತ ಹೇಳಿ. ನಾನು ಎಸ್ ಆರ್ ನೋ ಹೇಳಿಲ್ಲ, ಆದ್ರೆ ಈಗ ಎಸ್ ಹೇಳಬೇಕು, ಅವ್ರನ್ನ ಬಿಟ್ಟಾಕುವಂಗಿಲ್ಲ ನಾವು. ಆದ್ರಿಂದ ನಮಿಗೂ ಈ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೂ ಒಂದು ಬಾರಿ ದೊಡ್ಡ ಸಂಬಂಧ ಉಂಟು. ಯಾಕಂತ ಹೇಳಿ ಅನಾದಿ ಕಾಲದಲ್ಲಿ ಅವಭೃತ ಬಂದು ಉಪ್ಪಿನಂಗಡಿಯಲ್ಲಿ ಆಗುದಂತ ಪದ್ಧತಿ ಇತ್ತಂತೆ. ಇವನ ಅಪ್ಪ ಇದ್ರು. ಹಾಗೆ ನಾವೇನು ಹೇಳುದಂತ ಹೇಳಿದ್ರೆ, ನಾವೆಲ್ಲ ದೇವರ ಭಕ್ತರು. ಯಾರು ಎಲ್ರೂ ಬಂದು ಇಲ್ಲಿ ಆಡಳಿತ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಆಡಳಿತ ಯಾರು ಮಾಡ್ತಾನೆ ಅವರಿಗೆ ನಮ್ದು ಉಚಿತ ಸಲಹೆ ಅಲ್ಲ, ಸಲಹೆಯೊಟ್ಟಿಗೆ ಏನಾದ್ರು ಕೊಟ್ರೆ ಅವರಿಗೆ ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ. ಆದ್ರಿಂದ ಮೊನ್ನೆ ತಾನೇ ನಮ್ಮ MLA ಅವರೊಂದು ಮಾತು ಹೇಳಿದ್ರು ನನಗೆ ಫೋನ್ ಮಾಡಿ, ರಾಧಣ್ಣ ಕೂಡಲೇ ದೇವರನ್ನೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಬಾರಿ ಕಷ್ಟಡುಂಡು ಆನ್ಲೈನ್ ಬಿಡ್ಪುಜಿ ಅಂತ ಹೇಳಿ. ಯಾಕಂತ ಹೇಳಿ ನಮ್ಮಲ್ಲಿ 352 ಕೋಟಿದು ಒಂದು ಪ್ರಾಜೆಕ್ಟ್ ಅವರು ತಂದಿದ್ದಾರೆ.
ಅದು ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಊರಿನ ಚಿತ್ರಣನೇ ಅದರಿಂದ ಬದಲಾಗ್ತದೆ. ನಾವು ಮಾರನೇ ದಿವಸನೇ ಬೆಳಿಗ್ಗೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ತಂದು ಅವರ ಮನೆಯಲ್ಲಿ ಅವ್ರು ಎದ್ದಿಲ್ಲ, ನಾನು ಮನೆಯಲ್ಲಿ ಕೊಟ್ಟು ಈ ಕಡೆ ಬಂದ್ಬಿಟ್ಟೆ. ನಿನ್ನೆ ತಾನೇ 7 ಗಂಟೆಗೆ ಎಲ್ಲ ಟೀಮ್ ಬೆಂಗಳೂರಿಂದ ಬಂದ್ರು. ಟೀಮ್ ಒಂದು 10 ಜನ ಇದ್ದಾರೆ, ನನ್ನ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅವರಿಗಿದ್ದ ನಮ್ಮ ಒಂದು ದೇವರ ಮೇಲೆ, ದೈವದ ಮೇಲೆ ಇದ್ದ ಭಕ್ತಿಯನ್ನು ಇದು ತೋರಿಸ್ತಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಅವರು ಏನೇ ಕಾರ್ಯಕ್ರಮ ಇದ್ದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಏನು ಇವತ್ತು ಅನ್ನಪ್ರಸಾದ ಹೇಗೆ ನಡಿಬೇಕಂತ ಹೇಳಿದ್ರೆ, ಒಂದಾನ ಕಾಲದಲ್ಲಿ ನಮ್ಮ ಕುಟುಂಬಸ್ಥರು ಬಡತನ ಇರುವಾಗ ಅವರಿಗೆ ಕೊಡ್ಲಿಕ್ಕೆ ಆಗದಾಗ ಎಲ್ಲರಲ್ಲಿ ಕಲೆಕ್ಟ್ ಮಾಡಿ ಕೊಡ್ತಿದ್ರು. ಅದು ನಿತ್ಯ ನಿರಂತರ, ಅದಕ್ಕೆ ಯಾವ ಇಸಿ ಅಂತ ಹೇಳಿದ್ರೆ ಈಗಲೂ ನಡೀತಾ ಉಂಟು. ಈಗ ಬಾರಿ ಒಳ್ಳೆ ರೀತಿಯಲ್ಲಿ ಚಂದದಿಂದ ಅದರ ಒಟ್ಟಿಗೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂತ ಲೆಕ್ಕ, ಅದಕ್ಕೂ ನಾವೊಂದು ವ್ಯವಸ್ಥೆ ಮಾಡಿದ್ದೇವೆ. ಇದು ಉಪ್ಪಿನಂಗಡಿಯಲ್ಲಿ ನಾವು ಮಾಡ್ತೇವೆ, ಅದೇ ರೀತಿ ಇಲ್ಲಿ ನಮ್ಮ ಕುಟುಂಬದ ಲೆಕ್ಕದಲ್ಲಿ ಮಾಡೋದನ್ನು ನಾವು ನಡೆಸ್ತಾ ಬರ್ತೇವೆ. ಈ ಸಲ ಈಶ್ವರ ಭಟ್ರು ನಮಗೇನು ಅಧ್ಯಕ್ಷರಾಗಿ ಸಿಕ್ಕಿದ್ರು, ಇವರು ಯಾವುದಕ್ಕೂ ಬಿಡಲ್ಲ ನಮ್ಮನ್ನು. ಆದ್ರಿಂದ ಇದು ಬಾರಿ ಒಳ್ಳೆ ರೀತಿಯಲ್ಲಿ ನಡೆಯಲಿ. ಯಾರು ಕೊಡದಿದ್ರು ನೀವು ಹೆದರಬೇಡಿ, ತಿಂಗಳಿಗೆ 1 ಕ್ವಿಂಟಲ್ ಅಂತೆ ನಾನು ಕೊಡ್ತೇನೆ. ಜೊತೆಗೆ ನಮ್ಮಲ್ಲಿ ಈಗ ಬಂದ ಭಕ್ತರು ಕೆಲವರು 12 ಒಮ್ಮೆ ಕೊಡ್ತೇನೆ ಅಂತ ಹೇಳಿದ್ರು. ಇದಕ್ಕೆಲ್ಲ ವ್ಯವಸ್ಥೆ ಆದ್ರೆ ಈಶ್ವರ ಭಟ್ರಿಗೆ ಮಾತ್ರ ಅಲ್ಲ ಹೆಸರು, ಇಡೀ ಊರಿಗೆ, ಅವರ ಕಮಿಟಿಗೆ ಎಲ್ಲ ಒಂದು ದೊಡ್ಡ ಘನತೆ ಗೌರವ ಬರ್ತದೆ. ನಾವು ಕೇಳುವಾಗ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲದೆ ಆಗ್ತದೆ. ನಾವು ಎಷ್ಟು ಕೊಟ್ರು ನಮಗೆ ದೇವರಿಗೆ ಕೊಟ್ಟು ಇದು ಮಾಡ್ಲಿಕ್ಕಿಲ್ಲ. ದೇವರ ದಯ ನಮಗೆ ಬೇಕಂತ ಇದ್ದಲ್ಲಿ ನಾವು ಏನಾದ್ರೂ ಒಂದು ಸೇವೆ ಮಾಡಿದ್ರೆ ಅದರ ಭಾಗ್ಯ ಅದರ 10 ಪಟ್ಟು ಸಿಗ್ತದೆ ಅಂತ ಹೇಳಿ ಹಿರಿಯವರೆಲ್ಲ ಹೇಳಿದ್ರು ಗೊತ್ತು ನಿಮ್ಗೆ. ಆದ್ರಿಂದ ಈ ಕಾರ್ಯದಲ್ಲಿ ಶಾಸ್ತ್ರಲಿಂಗೇಶ್ವರ, ಮಹಾಂಕಾಳಿಯಪ್ಪೆ ಹಾಗೆ ಮಹಾಲಿಂಗೇಶ್ವರದವರ ಸರ್ವರ ದಯ ಇದ್ದು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿ ಬಂದವರಿಗೆ ಎಷ್ಟು ಜನ ಬಂದರೂ ಇವರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದು ಕೊಡುವಾಗೆ ಆಗ್ಲಿ ಅಂತ ಹೇಳಿ ನಾನು ಎಲ್ಲ ದೇವರಲ್ಲಿ ಗುರು ಹಿರಿಯರಲ್ಲಿ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಅವಕಾಶಕ್ಕೆ ಈಶ್ವರೊಟ್ಟಿಗೆ ವಂದಿಸುತ್ತಾ, ಅವರ ಟೀಮಿಗೆ ವಂದಿಸುತ್ತಾ, ನಿಮಗೆಲ್ಲರೂ ಶುಭ ಆಗ್ಲಿ ಅಂತ ಹೇಳಿ ನನ್ನ 2 ಮಾತು ಆಗಲಿ. ಪ್ರತಿ ಶ್ರದ್ಧೆಯಿಂದ ಅನ್ನದಾನಕ್ಕೆ ಕೊಡ್ತಾ ಇದ್ದೀರಿ. ಅನ್ನದಾನದ ಸಂಪೂರ್ಣ ಫಲವನ್ನು ಅನುಗ್ರಹ ಮಾಡಿ ಮಾಡತಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ, ಮಕ್ಕಳಿಗೆ ವಿದ್ಯಾಬುದ್ಧಿ, ದೀರ್ಘಾಯುಷ್ಯ, ಎಲ್ಲ ಕಾರ್ಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸನ್ನು ಕೊಟ್ಟು ಈಶ್ವರನ ಸಂಪೂರ್ಣ ಅನುಗ್ರಹದಿಂದ ಇನ್ನು ಮುಂದೆಯೂ ಕೂಡ ಒಳ್ಳೊಳ್ಳೆ ಸೇವೆ ಮಾಡುವಾಗ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಸಂಪೂರ್ಣ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರನ ಸೇರಿಸುವಾಗಿ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಶರ್ವಾತ್ಮ ನೀಲಕಂಠ ನಮೋಸ್ತುತೆ. ಚೆನ್ನೈ ಜೋಡು ಕಂಬಳ ಸಮಿತಿ ಲೆಕ್ಕದಲ್ಲಿ ಇದು 12 ಕ್ವಿಂಟಲ್ ಅಕ್ಕಿ ವರ್ಷ. ಭಕ್ತಿ ಶ್ರದ್ಧೆಯಿಂದ ಮಹಾಲಿಂಗೇಶ್ವರನ ದೇವಮಾರುಗದ್ದೆಯಲ್ಲಿ ಆಗತಕ್ಕಂಥ ಕೋಟಿದರೆ ಕಂಬಳ ಅವರ ಉದ್ದೇಶವಾಗಿ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಸೇರಿ ಆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಆಗತಕ್ಕಂಥ ಅನ್ನ ಸಂತರ್ಪಣೆಗೆ 12 ಕ್ವಿಂಟಲ್ ಅಕ್ಕಿಯನ್ನು ಪ್ರತಿ ತಿಂಗಳು 1ರಂತೆ ಸಂಕಲ್ಪ ಮಾಡಿದ್ದಾರೆ. ದೇವರು ಸಂತೋಷದಿಂದ ಸ್ವೀಕಾರ ಮಾಡಿ ಆಗತಕ್ಕಂಥ ಎಲ್ಲ ಕಾರ್ಯಕ್ರಮ ಸಸೂತ್ರವಾಗಿ ಉತ್ತಮ ರೀತಿಯಲ್ಲಿ ಆಗುವುದು ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಅದಕ್ಕೆ ಹೇಳಿದಂತಹ ಎಲ್ಲರೂ ಕೂಡ ಯಾವುದೇ ರೀತಿಯ ವಿಘ್ನಗಳು, ಸಮಸ್ಯೆಗಳು, ಅಡ್ಡಾತಂಕಗಳು, ಶಿವಕೋಪ, ಶಿವಶಾಪ ಎಲ್ಲ ಪರಿಹಾರ ಮಾಡಿ ಮುಂದೆಯೂ ಕೂಡ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಸೇವೆ ಮಾಡತಕ್ಕಂಥ ಭಾಗ್ಯವನ್ನು ಕರುಣಿಸಿ ಕಂಬಳೋತ್ಸವ ನಿರಂತರ ಉತ್ತರೋತ್ತರ ಯಶಸ್ಸಾಗುವಾಗಿ ಅನುಗ್ರಹ ಮಾಡಿ ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ. ಭಕ್ತಿ ಅವರದ್ದು ಇದು ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ 1 ಕ್ವಿಂಟಲ್ ಅಕ್ಕಿ. ಆಗಲಿ. ಭಕ್ತಿ ಶ್ರದ್ಧೆಯಿಂದ ಮೋದಿಯವರಿಗೆ ಆಯುಷ್ಯ, ಆರೋಗ್ಯ, ಅವರು ಮಾಡತಕ್ಕಂಥ ಆಡಳಿತ ಉತ್ತಮ ರೀತಿಯಲ್ಲಿ ಯಶಸ್ಸಾಗಬೇಕು. ಯಾವುದೇ ರೀತಿಯ ತೊಂದರೆಗಳು ಅನ್ಯರಿಂದ ಬಂದರೆ ಅದನ್ನೆಲ್ಲ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಅವರು ಮಾಡತಕ್ಕಂಥ ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ, ಒಳ್ಳೆಯ ಕೀರ್ತಿ ಬಂದಿದೆ. ಇನ್ನು ಮುಂದೆಯೂ ಕೂಡ ಉತ್ತಮ ಕೀರ್ತಿ ಬರುವಾಗಿ ಅನುಗ್ರಹ ಮಾಡೋ ಉದ್ದೇಶವಾಗಿ ಭಕ್ತಿ ಶ್ರದ್ಧೆಯಿಂದ ಏಕಾದಶ ರುದ್ರಾಭಿಷೇಕ, ಅದೇ ರೀತಿಯಾಗಿ 1 ಕ್ವಿಂಟಲ್ ಅಕ್ಕಿಯನ್ನು ಕೂಡ ಕೊಟ್ಟಿದ್ದೀವಿ. ಮಹಾಲಿಂಗೇಶ್ವರ ಸಂತುಷ್ಟನಾಗಿ ಅವರಿಗೆ ಆರೋಗ್ಯವನ್ನು ಕರುಣಿಸಿ ಮಾಡತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಬರತಕ್ಕಂಥ ಕಷ್ಟ ನಷ್ಟಾದಿ ಪರಿಹಾರ ದ್ವಾರ ಸರ್ವತೋಮುಖ ಅಭಿವೃದ್ಧಿ ಯಶಸ್ಸು, ಹಾಗೆ ಇನ್ನು ಮುಂದೆಯೂ ಕೂಡ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡತಕ್ಕಂತಹ ಯೋಗ್ಯತೆಯನ್ನು ಪರಮಾತ್ಮ ಅನುಗ್ರಹ ಮಾಡಿ ಸಂಪೂರ್ಣ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಬರ್ಪಿಸಿತಿ ಅನ್ನದಾನ 14 ಕ್ವಿಂಟಲ್ ಅಕ್ಕಿನ ಒಪ್ಪುತ್ತದೆ. ದೇವರ ಸಂತೋಷ ಸ್ವೀಕಾರ ಮಾಡ್ತದೆ. ಅನ್ನದಾನ ಪರಮದಾನ ಶ್ರೇಷ್ಠ ದಾನಗೆ ಮನುಷ್ಯ ಯಾರನ್ನು ಬರುತ್ತದೆ ಉಂಟು ಅನ್ನದಾನದ ಮಾತ್ರ ಬೇತವೂ ಕೊಂದಲಾಗಿ ತುತ್ತಿತಿ
ಹಿಡಿದು ಅಂಚಿನ ಎಡ್ಡೆ ಸೇವೆಯನ್ನು ಭಕ್ತಿ ಶ್ರದ್ಧೆಯಲ್ಲಿ ಕೊಡ್ತಾರೆ. ಮಹಾಲಿಂಗೇಶ್ವರ ಸಂತೋಷದ ಸ್ವೀಕಾರ ಬರ್ತದೆ. ಅನ್ನದಾನದ ಫಲ ಕುರಿತು ಅಂಚನೆ ಶಾರದಾ ಭಜನಾ ಮಂಡಳಿ ಅಧ್ಯಕ್ಷರಾದ ಕಿರ್ಮರ್ಪಿಂಚಕ್ಕೆ ಪ್ರತಿ ಒಂದು ಕಾರ್ಯಗಳ ದುರ್ಗಾದೇವಿನ ಅನುಗ್ರಹ, ಮಹಾಲಿಂಗೇಶ್ವರನ ಅನುಗ್ರಹ ಸಿಕ್ಕದೆ ಆ ಕುರಿತಿದ್ದಿ ಅನ್ನದಾನದ ಫಲಪ್ರಾಪ್ತಿ ದ್ವಾರ ಯುವಕರಿಗೆ ವಿದ್ಯಾಬುದ್ಧಿ ಗಾಯಿಷ ಇನ್ನ ಸಾಂಸಾರಿಕ ಜೀವನದ ನೆಮ್ಮದಿ ಅನ್ಯೋನ್ಯತೆ ಒಗ್ಗಟ್ಟದ ಸಂಸಾರ ಮಾಡ್ಕೊಳ್ಳೋಕೆ ಅನುಗ್ರಹ ಬರ್ತದೆ. ಪ್ರತಿ ಒಂಜಿ ಕಾರ್ಯಗಳ ರಕ್ಷಣೆ ಕೊಡ್ತೀನಿ ಶಾಪುಣ್ಯಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನಗಳಲ್ಲಿ ನಾವು ಒಳ್ಳೆ ಕೆಲಸ ಕಾರ್ಯ ಮಾಡಿದ್ರೆ ಭಕ್ತರು ಕೈ ಜೋಡಿಸ್ತಾರೆ ಎಂಬುದಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನವೇ ಸಾಕ್ಷಿ. ನಮ್ಮ ಸಮಿತಿ ಬಂದು 9 ತಿಂಗಳ ಆಯ್ತು. ಈಗ ನಾವು ದೇವಸ್ಥಾನದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದೆವು. ಬದಲಾವಣೆ ಅಂದ್ರೆ ಹೇಗೆ, ಇವತ್ತು ಗಣೇಶ ಚತುರ್ಥಿ ಇದ್ರೆ ಅಲ್ಲಿ ಗಣೇಶ ಚತುರ್ಥಿ ಎಂದಿನಂತೆ ನಡೆಯುತ್ತಿತ್ತು. ನಾವು ಈ ಸಲ ಮೋದಕ ಹೋಮ ಅಂತ ಹೇಳಿ ಶುರು ಮಾಡಿದೆವು. ಆ ಮೋದಕ ಹೋಮದ ಮಹತ್ವ ಏನಂತೇಳಿ ರಶೀದಿಯಲ್ಲಿ ಹಿಂದಿನ ಬದಿಯಲ್ಲಿ ಬರೆದಿದ್ದೇವೆ. ಇದು ಭಕ್ತರಿಗೆ ಬಹಳ ಇಷ್ಟವಾಯಿತು. ಮೋದಕ ಹೋಮದ ಅರ್ಥ ಕೂಡ ಗೊತ್ತಾಯಿತು. ಹೆಚ್ಚಿನ ಸೇವೆಗಳನ್ನು ಕೂಡ ಭಕ್ತರು ಮಾಡಿ ಹೆಚ್ಚಿನವರ ಇಷ್ಟಾರ್ಥವು ಪ್ರಾಪ್ತಿಯಾಗಿದೆ ಅಂತೇಳಿ ಕೆಲವು ಜನ ಭಕ್ತರುಗಳು ನಮಗೆ ಅರ್ಚಕರಲ್ಲಿ ತಿಳಿಸಿದ್ರು. ಅದಲ್ಲದೆ ತುಪ್ಪದ ದೀಪ ವ್ಯವಸ್ಥೆ ಈ ಸಲ ದೇವಿಗೆ ಕೂಡ ತುಪ್ಪದ ದೀಪ ಉರಿಸುವಂತಹ ಕೆಲಸವನ್ನು ನಾವು ಮಾಡಿದೆವು. ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ತುಪ್ಪದ ದೀಪವನ್ನು ಉರಿಸಿ ದೇವಿ ಎದುರೇ ಇಟ್ಟು ಅವರ ಇಷ್ಟಾರ್ಥವನ್ನು ಪ್ರಾರ್ಥನೆಯನ್ನು ಮಾಡಿರುವುದು ಮತ್ತೆ ಅವರ ಸಂಕಲ್ಪ ಈಡೇರುವುದು ನಮಗೆ ಗೊತ್ತಿದ್ದ ವಿಷಯ. ಹಾಗೆ ಇನ್ನಿತರ ಅನ್ನ ಪ್ರಸಾದ ಆಗಲಿ, ದೇವಸ್ಥಾನದ ಜಾಗೆ ವಿಷಯದಲ್ಲಿ ಆಗಲಿ, ಸ್ವಚ್ಛತೆ ವಿಷಯದಲ್ಲಿ ಆಗಲಿ, ಸೇವೆಯ ವಿಷಯದಲ್ಲಿ ಆಗಲಿ ನಮ್ಮ ಸಮಿತಿಯು ಮುಂಚೂಣಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಮಾಡಿದೆ. ಅದಲ್ಲದೆ ಹೆಚ್ಚಿನ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರವಾಗಿದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಮೊನ್ನೆ ಗ್ರಹಣದ ದಿವಸ 6,000 ಜನರು ಅನ್ನ ಪ್ರಸಾದದಲ್ಲಿ ಪಾಲ್ಗೊಂಡಿರುತ್ತಾರೆ. ಈ ದಿವಸಕ್ಕೆ 3,500 4,000 ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸುವಂತಹ ಕೆಲಸವು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಸಾಗ್ತಾ ಇದೆ. ಅದಲ್ಲದೆ ಈಗ ಸೋಮವಾರ ಇದು ನವರಾತ್ರಿಯ ಪ್ರಯುಕ್ತ ಸೋಮವಾರ 5,000 ಜನಕ್ಕೆ ನಾವು ತಯಾರು ಮಾಡಬೇಕಾಗ್ತದೆ. ಇವತ್ತು ದಿವಸದಿಂದ ದಿವಸಕ್ಕೆ ಸೇವೆಗಳು ಕೂಡ ಜಾಸ್ತಿ ಆಗ್ತವೆ. ಮತ್ತೆ ಭಕ್ತರ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ನಮಗೆ ಅನ್ನ ಪ್ರಸಾದ ನೀಡುವ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಒಂದು ನಿರ್ಣಯ ಮಾಡಿದೆವು. ಕೆಲವು ಜನ ಹೇಳಿದ್ರು ಟೋಕನ್ ಮಾಡಿ ಅಂತ ಹೇಳಿ. ಕೆಲವು ಭಕ್ತರಲ್ಲೆಲ್ಲ ಕೇಳುವ ಕೆಲವು ಜನ ಶಾಲೆಗಳಿಗೆ 2 ದಿವಸ ಒಂದು ಶಾಲೆಗೆಲ್ಲ ಕೊಡಿ ಅಂತ ಹೇಳಿದ್ರು. ನಮ್ಮ ಸಮಿತಿಯು ಏನು ನಿರ್ಣಯ ತಗೊಂಡಿದೆ ಅಂತ ಹೇಳಿದ್ರೆ, ಅದು ಎಷ್ಟು ಕಷ್ಟ ಎಂತ ಆದ್ರೂ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾರು ಬಂದ್ರು ಮಧ್ಯಾಹ್ನದ ಅನ್ನ ಪ್ರಸಾದವನ್ನು ಎಷ್ಟು ಜನ ಬಂದ್ರು ನಾವು ಕೊಡ್ಲಿಕ್ಕೆ ಸಿದ್ಧ ಎನ್ನುವಂಥದ್ದನ್ನು ನಾವು ನಿರ್ಣಯ ಮಾಡಿಕೊಂಡೆವು. ಅದರಂತೆ ನಮ್ಮ ಪುತ್ತೂರು ಸೀಮಾಧಿಪತಿಯಲ್ಲಿ ಮಹಾಲಿಂಗೇಶ್ವರ ದೇವರ ಭಕ್ತರಿಗೆ ಏನು ಕಡಿಮೆ ಇಲ್ಲ. ಭಕ್ತರು ನಾವು ಕೇಳಿಕೊಂಡಾಗ ನಾವು ಆಫೀಸಿನಲ್ಲಿ ಕೂತು 3-4 ಗಂಟೆ ಕೆಲವು ಜನಕ್ಕೆ ಭಕ್ತರಿಗೆ ಫೋನ್ ಮಾಡಿ ಕೇಳಿಕೊಂಡೆವು. ಅದರಲ್ಲಿಯೂ ನಮಗೆ ಫಸ್ಟಿಗೆ ರಾಧಾಕೃಷ್ಣ ನಾಯ್ಕ ಉಪ್ಪಿನಂಗಡಿಯವರು, ಅವರಲ್ಲಿ ನಾನು ಏನಿದ್ರು ಸಲಹೆಗಳನ್ನೆಲ್ಲ ಕೇಳಿಕೊಳ್ತೇನೆ. ಅವರು ಇದು ನಮಗೆ ಸರಿಯಾದ ಸಲಹೆಗಳನ್ನು ಕೊಟ್ಟರು. ನೀವು ತಿಂಗಳಿಗೆ 1 ಕ್ವಿಂಟಲ್ ಅಂತೆ 12 ವರ್ಷಕ್ಕೆ 12 ಕ್ವಿಂಟಲ್ ಅಕ್ಕಿಯನ್ನು ಕೇಳಿ ಅಂತ ಹೇಳಿದ್ರು. ಅದರಲ್ಲಿ 16 ಜನ ಹಾಗೆ ಕೊಡ್ಲಿಕ್ಕೆ ಒಪ್ಪಿದ್ರು. ಇನ್ನು ಕೆಲವರು ಜನ 5 ಕ್ವಿಂಟಲ್ 3 ಕ್ವಿಂಟಲ್ 1 ಕ್ವಿಂಟಲ್ ಹೀಗೆ ಕೊಡ್ತೇವೆ ಅಂತ ಹೇಳುವ, ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದ್ರು. ಈಗ 232 ಕ್ವಿಂಟಲ್ ಅಕ್ಕಿ ವಾಗ್ದಾನ ಮಾಡಿದ್ದಾರೆ. 25 ಕ್ವಿಂಟಲ್ ಅಕ್ಕಿ ಈಗಾಗಲೇ ಬಂದಿದೆ. ಇನ್ನು ಹೆಚ್ಚಿನ ಭಕ್ತರಲ್ಲಿ ನಮಗೆ ಕೇಳಲಿಕ್ಕುಂಟು. ಇಲ್ಲಿ ವ್ಯವಸ್ಥೆಗೆ ಬೇಕಾದ ಹಾಗೆ ನಾವು ಕೇಳಿಕೊಳ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅನ್ನ ಪ್ರಸಾದಕ್ಕೆ ಯಾವುದೇ ಒಂದು ಕೊರತೆ ಇಲ್ಲದೆ ವ್ಯವಸ್ಥಿತ ರೂಪದಲ್ಲಿ ನಾವು ಇವತ್ತು ಅನ್ನ ಪ್ರಸಾದವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಸಮಿತಿಯು ಮಾಡ್ತದೆ. ಇನ್ನು ಮುಂದಿನ ಅಭಿವೃದ್ಧಿ ಕೆಲಸದಲ್ಲಿ ಭಕ್ತರು ಈ ರೀತಿ ನಮ್ಮೊಂದಿಗೆ ಕೈ ಜೋಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು.
ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 94817 57193.